ದಯಾನಂದ್ ಬಂಗೇರ ಇವರ ಹಸ್ತದಲ್ಲಿ ದಿವ್ಯ ಹಸ್ತದಲ್ಲಿ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಈ ಒಂದು ಚಾಂಪಿಯನ್ ಈ ಒಂದು ಉದ್ಘಾಟನೆಯಲ್ಲಿ ತಾವೆಲ್ಲರೂ ಪಾಲ್ಪಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಜೋರಾದ ಕೈ ಚಪ್ಪಾಳೆ ಮುಖಾಂತರ ಉದ್ಘಾಟಕರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಅಧ್ಯಕ್ಷರಾಗಿರುವಂತಹ ಶ್ರೀ ಸುದೀಪ್ ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನವೀನ್ ಕುಮಾರ್ ಅವರು ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮ ಆಗಿದ್ರೂ ದೇವರ ಆಶೀರ್ವಾದ ಇರಬೇಕು. ಬೆಳಿಗ್ಗೆಯಿಂದಲೇ ವರುಣನ ಆ ಒಂದು ಅಭಯ ನಮ್ಗೆ ಇಷ್ಟರ ತನಕ ಇದೆ. ಇನ್ನು ಮುಂದಕ್ಕೂ ಈ ಕಾರ್ಯಕ್ರಮ ಮುಗಿಯುವವರೆಗೂ ವರುಣನ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ವಿಘ್ನ ವಿನಾಶಕ ವಿಘ್ನೇಶ್ವರನ್ನು ಸ್ತುತಿ ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಉರದ ಮಾತಾ ದೈವ ದೇವರನ ಆಶೀರ್ವಾದನು ಪಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ದಯಾನಂದ ಬಂಗೇರವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಗೋವಾ ರಣಜಿ ಟ್ರೋಫಿ ಆಟಗಾರರಾಗಿ 1986ರಿಂದ 90ರವರೆಗೆ ಗೋವಾ ರಣಜಿ ಟ್ರೋಫಿಯಲ್ಲಿ ಆಟಗಾರರಾಗಿ ಇದ್ದು UAE 1996ರ ವರ್ಲ್ಡ್ ಕಪ್ನ ಟೀಮ್ನ ಸದಸ್ಯರಾಗಿ, ಅದೇ ರೀತಿ 1996ರ ಏಷ್ಯಾ ಕಪ್ನ ಟೀಮ್ನ ಸದಸ್ಯರಾಗಿ, ICC ಕೋಚರ್ ಆಗಿ, ACCಯ ಕೋಚರ್ ಆಗಿ, ಅಕ್ಷಯ ಕ್ರಿಕೆಟ್ ಅಕಾಡೆಮಿ ಇದರ ಡೈರೆಕ್ಟರ್ ಆಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಂತಹ ಶ್ರೀ ದಯಾನಂದ ಬಂಗೇರ್ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಇದೆ. ಅವರಿಗೆ ಗೌರವದ ಹೂನುಡಿದರ ಮುಖಾಂತರ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮಗೊಬ್ಬರು ಮುಖ್ಯ ಅತಿಥಿಗಳು, ವಿಶೇಷವಾಗಿ ಒಬ್ಬರು ಮುಖ್ಯ ಅತಿಥಿಗಳು. ಇವರನ್ನು ಪರಿಚಯಿಸುವಂತಹ ಅಗತ್ಯ ನಮ್ಗಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ಅವರನ್ನು ಒಂದು ಹತ್ತಿರದಿಂದ ಕಂಡಂತಹ ಒಬ್ಬ ನಟ ನಿರ್ಮಾಪಕನಾಗಿ ತುಳು ಭಾಷೆಯನ್ನು ಒಂದು ಮೇರೆತ್ತರಕ್ಕೆ ಏರಿಸಿದಂತಹ ಒಬ್ಬ ನಟ JP ತುಮ್ಮಿನಾಡ್ರವರಿದ್ದಾರೆ. ತಾವೆಲ್ಲರೂ ಸೂಪ್ರಮ್ ಸೋ ಈ ಒಂದು ಪಿಕ್ಚರ್ ಅನ್ನು ನೋಡಿರೋರು. ಹಲವಾರು ದೇಶ ವಿದೇಶಗಳಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದಂತಹ ಒಂದು ಚಲನಚಿತ್ರ. ಅದೇ ರೀತಿ ನಾವೆಲ್ಲರೂ ರಂಗಭೂಮಿ ಕಲಾವಿದರಾಗಿ ಈ ಒಂದು ಊರಿಗೆ ಪರಿಚಯಿಸಿದವರು. ಕತೆ ಎಡ್ಡೊಂಡ ಒಂದು ನಾಟಕ ಬಹಳಷ್ಟು ಒಂದು ಯಶಸ್ಸಿಯ ಪಯಣವನ್ನು ಮಾಡಿದಂತಹ ಒಂದು ನಾಟಕ. ಹಲವಾರು ಒಂದು ಕಾಲದಲ್ಲಿ ದೇವದಾಸ್ ಕಾಪಿಕಾಡ್ ಇರ್ಬೋದು, ನವೀನ್ ಡಿ ಪಡೀಲ್ ಇರ್ಬೋದು, ಅದೇ ರೀತಿ ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳರ್ ಇರ್ಬೋದು. ಆದ್ರೂ ರಂಗಭೂಮಿಯಲ್ಲಿ ಒಂದು ಛಾಪನ್ನು ಮೂಡಿಸಿದಂತಹ ಒಂದು ನಾಟಕ ಯಾವುದು ಅಂದ್ರೆ ಅದು ಕತೆ ಎಡ್ಡೊಂಡು. ಹಲವಾರು ಪ್ರದರ್ಶನಗಳನ್ನು ಕಂಡಂತಹ ಒಂದು ನಾಟಕದ ಅಲ್ಲಿ JP ತುಮ್ಮಿನಾಡ್ರ ಅಭಿನಯ ನಾವು ನೋಡ್ಲಿಕ್ಕೆ ಕಣ್ತುಂಬಿಕೊಂಡಿದ್ದೇವೆ. ಅದೇ ರೀತಿ ಅದನ್ನು ನಿರ್ದೇಶನ ಮಾಡಿದಂತಹ ಒಂದು ಹೆಮ್ಮೆ ಸಹ ಅವರಿಗಿದೆ. ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೋಟೆಗಾರ್ ಇವರು ಬಂದು ಗೌರವದ ಹೂವನ್ನು ನೀಡುವುದರ ಮುಖಾಂತರ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾರೆ. ನಮ್ಮೊಂದಿಗೆ ಇರುವವರು ಶ್ರೀ ಮಹಾಬಲ ಮಾರ್ಲ. ಒಂದು ಕಾಲದಲ್ಲಿ ಮೇಯರ್ ಆಗಿ ಪರಿಚಯರಾದಂತಹವರು ಮಹಾಬಲ ಮಾರ್ಲ. ನಾನು ಖಂಡಿತವಾಗ್ಲೂ ಅವರನ್ನು ಈ ಒಂದು ಕ್ರಿಕೆಟ್ ಅಲ್ಲಿ ಅಷ್ಟು ಅಭಿಮಾನ ಇದೆ ಎಂಬುದನ್ನು ನಾನು ಇವತ್ತೇ ಕಂಡುಕೊಂಡದ್ದು. ಬಹಳಷ್ಟು ಖುಷಿಯ ಒಂದು ಸಂಗತಿ. ಹಲವಾರು ಯಶಸ್ವಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದಂತಹ ಹಿರಿಮೆ ಶ್ರೀ ಮಹಾಬಲ ಮಾರ್ಲ ಇವರು ಇದ್ದಾರೆ. ಇವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುಧೀರ್ ಕೋಟೆಗಾರ್ ಇವರು ಬಂದು ಗೌರವದ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದು ಮುಖ್ಯ ಅತಿಥಿಗಳಂತ ಹೇಳ್ಬೋದು. ಈ ಒಂದು ಕ್ರಿಕೆಟ್ ಅಕಾಡೆಮಿಯ ಕೋಚಿಂಗ್ ಸೆಂಟರ್ ಆಗ್ಲಿಕ್ಕೆ ಕಾರಣಕರ್ತರಾಗಿರುವವರು ನೀವು ನೋಡಿರ್ಬೋದು. ಅವರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದವ್ರದ್ದು. ಎಷ್ಟೇ ಒಂದು ಕ್ರಿಕೆಟ್ ಎಲ್ಲಿ ಇರಲಿ, ಆ ಕ್ರಿಕೆಟ್ ಅನ್ನು ಎದುರು ನಿಂತು ಆ ಕ್ರಿಕೆಟ್ ನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಶ್ರೀ
ಕೆ ಚೆನ್ನಕೇಶ್ ಅವರವರು. ಅಂದ್ರೆ ಈ ಒಂದು ಅಕಾಡೆಮಿ ಆಗ್ಬೇಕಿದ್ರೆ ಅವರನ್ನು ಮುಂಚೂಣಿಯಲ್ಲಿ ನಿಂತು ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಇಷ್ಟೊಂದು ಯಶಸ್ವಿಯಾದ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಯನ್ನು ಪ್ರಾರಂಭಿಸಲು ನಮ್ಮೊಂದಿಗಿದ್ದಂತಹ ಶ್ರೀ ಕೆ ಚೆನ್ನಕೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನು ಇವರು ಬಂದು ಗೌರವದ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇಷ್ಟೊಂದು ಮುಖ್ಯ ಅತಿಥಿಗಳಾಗಿದ್ರು, ಇನ್ನೆಲ್ಲರೂ ಇರುವರು ನಮ್ಮ ಮನೆಯವರಂತ ಹೇಳ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ವೇದಾವತಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರನ್ನು ನಾನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ, ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ವಿನೋದ ಇವರು ನಮ್ಮೊಂದಿಗೆ ಇದ್ದಾರೆ, ಇವರ ಗೌರವ ಉಪಸ್ಥಿತಿಯನ್ನು ನಾನು ಸಹ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ತುಳುನಾಡ ಫ್ರೆಂಡ್ಸ್ ಕೋಟೆಕರ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುದೀಪ್ ಇವರಿದ್ದಾರೆ, ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನವೀನ್ ಇವರು ಇದ್ದಾರೆ, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಈ ವೇದಿಕೆಯಲ್ಲಿ ಇದ್ರು ವೇದಿಕೆಯ ಮುಂಭಾಗದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ದೀಪ ಪ್ರಜ್ವಲಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳು ಈ ಒಂದು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಅದನ್ನು ಚಾಲನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೀನಿ. ಒಬ್ಬ ರಣಜಿ ಆಟಗಾರರಾಗಿ ಇವತ್ತಿನ ಅಕಾಡೆಮಿ ಕೋಚ್ ಅಕಾಡೆಮಿಯನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ದಯಾನಂದ್ ಬಂಗೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಸಂದೇಶದ ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮತ್ತೆ ಈ ಕ್ರಿಕೆಟ್ ಚಾಂಪಿಯನ್ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಯ ಉಸ್ತುವಾರಿಯಾಗಿರುವ ನಿಖಿಲ್ ಅವರೇ, ಮತ್ತೆ ಇದರ ಬೆನ್ನ ಹಿಂದೆ ಇರುವ ಎಲ್ಲರಿಗೆ ಈ ಸಂದರ್ಭದಲ್ಲಿ ನನ್ನ ಬೆಸ್ಟ್ ವಿಶಸ್. ಅಂದರೆ ಕ್ರಿಕೆಟ್ ಅಕಾಡೆಮಿ ಒಂದು ಇನಾಗ್ರೇಷನ್ ಮಾಡಲಿಕ್ಕೆ ತುಂಬ ನನಗೆ ಖುಷಿ ಆಗ್ತದೆ. ಯಾಕೆಂದರೆ ನಮಗೆ ಕ್ರಿಕೆಟೇ ಎಲ್ಲ ಕೊಟ್ಟದ್ದು ಜೀವನದಲ್ಲಿ. ನಮಗೆ ಮತ್ತೊಂದು ಕ್ರಿಕೆಟಲ್ಲಿ ಮಂಗಳೂರಲ್ಲಿ ಕ್ರಿಕೆಟಲ್ಲಿ ಒಂದು ಹಾದಿಯನ್ನು ತೋರಿಸಿಕೊಟ್ಟ ನಮ್ಮ ಗುರುಗಳಿದ್ದಾರೆ ಇಲ್ಲಿ, ಮಹಬಲ್ ಮಾರ್ಲರ್ ಅವರು. ನಾನು ಆ್ಯಕ್ಚುಲಿ ಉಡುಪಿಯವ. ನಮ್ಮನ್ನು ನನ್ನ ಮನೆಗೆ ಬಂದು ನೀವು ಸಿಟಿ ಕ್ರಿಕೆಟರ್ಸ್ಗೆ ನೀನು ಆಡಬೇಕಂತ ಹೇಳಿ ನಮ್ಮನ್ನು ಕರೆಸಿ ಅಲ್ಲಿಂದ ನನ್ನ ಕ್ರಿಕೆಟ್ ಜೀವನ ಸ್ಟಾರ್ಟ್ ಆದದ್ದು. ತದನಂತರ ನಾನು ಲೀಗ್ ಆಡಿ ಮತ್ತು ಇದು ಯೂನಿವರ್ಸಿಟಿ ಆಡಿ ಬ್ಯಾಂಕಿಗೆ ಜಾಯ್ನ್ ಆಗಿ ರಂಜಿ ಆಡಿ ಮತ್ತೆ ದುಬೈಗೆ ಹೋಗಿ ಅಲ್ಲಿ ವರ್ಲ್ಡ್ ಕಪ್ ಟೀಮಲ್ಲಿದ್ದು ಎಲ್ಲ ಆಲ್ ಓವರ್ ವರ್ಲ್ಡ್ ಆಡಿದೆ ನಾನು. ಪಾಕಿಸ್ತಾನದಲ್ಲಿ 3 ಸಲ ಹೋಗಿ ಅಲ್ಲಿಯ ಟಾಪ್ ಇದು ಗೇಮಲ್ಲಿ ಕ್ರಿಕೆಟಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಇನ್ನು ಮುಂದೆ ಇವರು ನಿಖಿಲ್ ಅವರು ಈ ಕ್ರಿಕೆಟ್ ಅಕಾಡೆಮಿ ನನ್ನ ಬೆಸ್ಟ್ ವಿಶಸ್. ಅಂದರೆ ಈ ಜಾಗದಲ್ಲಿ ಈಗ ಮಂಗಳೂರಿಗಿಂತ ತುಂಬ ದೂರದಲ್ಲಿದೆ. ಈ ರೀಜನ್ನ ಮಕ್ಕಳಿಗೆ ಇದು ತುಂಬ ಬೆನಿಫಿಟ್ ಆಗ್ತದೆ, ನನಗೆ ಗೊತ್ತು. ಯಾಕಂದರೆ ಇಲ್ಲಿ ಇರುವುದೇ ಚಾಲೆಂಜ್ ಪೇರೆಂಟ್ಸಿಗೆ ಮಕ್ಕಳನ್ನು ಅಕಾಡೆಮಿಗೆ ಬಿಡುವುದು ಕರ್ಕೊಂಡು ಹೋಗೋದು ಅದೇ ಚಾಲೆಂಜ್ ಇರೋದು. ಅಂದರೆ ತುಂಬ ಕಷ್ಟ. ಇಲ್ಲಿಯವರಿಗೆಲ್ಲ ಮಂಗಳೂರಿಗೆ ಹೋಗ್ಬೇಕಾಗ್ತದೆ ಅಕಾಡೆಮಿಗೆ. ಹಾಗಾಗಿ ಇಲ್ಲಿ ಈ ಅಕಾಡೆಮಿಯಲ್ಲಿ ಸಾವಿರಾರು ಮಕ್ಕಳು ಕೋಚಿಂಗ್ಗೆ ಬರುವ ಹಾಗೆ ಆಗಲಿ, ಈ ರೀಜನ್ನ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಡಿ. ಹಾಗೂ ಮತ್ತೆ ನನ್ನ ಅಡ್ವೈಸ್ ಅಂದರೆ ನಿಮಗೆ ಗೊತ್ತಿರಬೇಕು ಪೊಟೆನ್ಷಿಯಲ್ ಮಕ್ಕಳು. ಅಂದರೆ ಈಗ 100 ಮಕ್ಕಳು ಬಂದರೆ ಎಲ್ರಿಗೆ
ಟೀಮಲ್ಲಿ ಆಡ್ಲಿಕ್ಕೆ ಆಗುದು. ಅಲ್ಲಿ ನಮ್ಗೆ ಟೀಮಿಗೆ ಬೇಕಿರೋದು 14 ಜನ ಮಾತ್ರ, ಅಲ್ಲಿ ಆಡೋದು 11 ಜನ ಮಾತ್ರ. ಅದರಲ್ಲಿ ಪೊಟೆನ್ಷಿಯಲ್ ಮಕ್ಕಳು ಅದನ್ನು ಗುರುತಿಸಿ ಅವರಿಗೆ ಬೆಸ್ಟ್ ಎಲ್ರಿಗೆ ಕೊಡಬೇಕು ಟ್ರೈನಿಂಗ್. ಆದ್ರೆ ಎಲ್ರಿಗೆ ಸಹ ಒಂದೇ ಲೆವೆಲ್ ಅಲ್ಲಿ ಇರುವುದಿಲ್ಲ ಮಕ್ಕಳು. ಅದನ್ನು ಗುರುತಿಸಿ ಒಳ್ಳೆ ಮಕ್ಕಳು ಮಂಗಳೂರು ಝೋನಿಗೆ ತಯಾರು ಮಾಡಿ ತದನಂತರ ಕರ್ನಾಟಕ ತಂಡಕ್ಕೆ ಮಂಗಳೂರಿಂದ ಆದಷ್ಟು ಕರ್ನಾಟಕ, ನಾವು ಈಗ ಹೊಸ ಟೀಮ್ ಬಂದ ಮೇಲೆ ನಾವು ಆದಷ್ಟು ನಮ್ಮ ಪ್ಲಾನಿಂಗ್ ಅಂದ್ರೆ ಇಲ್ಲಿ ಕರಾವಳಿಯಿಂದ ಜಾಸ್ತಿ ಮಕ್ಕಳು ಕರ್ನಾಟಕ ಟೀಮ್ ಬರಬೇಕು, ರಣಜಿ ಆಡಬೇಕು, ಮತ್ತೆ ಇಂಡಿಯಾ ಟೀಮಲ್ಲಿ ಆಡಬೇಕು, IPL ಆಡಬೇಕು. ಅಂದ್ರೆ ಅದರಲ್ಲಿ ಅವರಿಗೆ ಮುಂದೆ ಬರುವ ಹಾಗೆ ಮಾಡಿ ಅವರಿಗೊಂದು ದಾರಿ ತೋರಿದ ಒಂದು ಪಾತ್ವೆ ಹೇಳ್ತಾರೆ. ಇದು ಕೋಚಸ್ನ ಕೆಲಸ ಅಂದ್ರೆ ಮಕ್ಕಳಿಗೆ ಏನೂ ಗೊತ್ತಿರುವುದಿಲ್ಲ, ಅವರಿಗೆ ನಾವೊಂದು ಪಾತ್ವೆ ಮಾಡಿ ಕೊಡ್ಬೇಕು. ಅಂದ್ರೆ ಅವರಿಗೆ ಒಂದು ಸ್ಟೇಜಿನ ತನಕ ನಾವು ತಕೊಂಡೋಗಿ ಬಿಡ್ಬೇಕು, ಮತ್ತೆ ಅವರು ಹೋಗ್ತಾ ಇರ್ತಾರೆ. ಹಾಗೆ ಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೋಚಿಂಗ್ ಕೊಡಿ, ಪ್ಲೇಯರ್ಸ್ ಅನ್ನು ತಯಾರು ಮಾಡಿ. ನನ್ನ ಬೆಸ್ಟ್ ವಿಶಸ್ ಇದೆ. ಮತ್ತೆ ಏನು ಅಡ್ವೈಸ್ ಬೇಕಾದ್ರೆ ನೀವು ಯಾವಾಗ ಕರೆದು ನಾನು ಬರ್ತೇನೆ ಮಕ್ಕಳಿಗೆ ಟಿಪ್ಸ್ ಕೊಡ್ಲಿಕ್ಕೆ. ನಮ್ಮಲ್ಲಿ ಮಕ್ಕಳ ಹತ್ರ ಕೆಪಾಸಿಟಿ ಇದ್ರೆ ನಾನು ಇಂಡಿಯನ್ ಟೀಮಿಗೆ ಆಡುವಷ್ಟು ಟ್ರೈನಿಂಗ್ ಕೊಡ್ಲಿಕ್ಕೆ ನನ್ನ ಹತ್ರ ಕೆಪಾಸಿಟಿ ಇದೆ. ಅವರ ಹತ್ರ ಇರಬೇಕು ಟ್ಯಾಲೆಂಟ್, ನಾನು ಅವರನ್ನು ತಯಾರು ಮಾಡ್ತೇನೆ. ಹಾಗೆ ನನ್ನದು ಇದು ಹಾಗೆ. ಅಂದ್ರೆ ನಾನು ನಮ್ದು ಲಕ್ ಯಾರ್ದು ತಂದೆ ತಾಯಿಯ ಲಕ್ ಗೊತ್ತಿಲ್ಲ. ನಾನು ಇಂಡಿಯಾದ ಅಗೇನ್ಸ್ಟ್ ಆಡಿದ್ದೇನೆ ಒಂದು ಮ್ಯಾಚ್ ಶಾರ್ಜಾದಲ್ಲಿ. ನಾನು ಅದ ಆಡುವಾಗ ಎಣಿಸಿದೆ ಇದು ಯಾರ್ದು ಲಕ್ ಅಂತ ಗೊತ್ತಿಲ್ಲ. ನಾನು ಇಂಡಿಯಾದ ಅಗೇನ್ಸ್ಟ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಏನು ಇದು ಅಂತ ಹೇಳಿ ನನಗೆ ಶಾಕ್ ಆಗಿದೆ. ಆದ್ರೂ ನಾನು ಔಟ್ ಆಗ್ಲಿಲ್ಲ. 8 ಬಾಲಲ್ಲಿ 14 ರನ್ ಮಾಡಿ ನಾಟ್ ಔಟ್ ಆಗಿದ್ದೆ. ಸಚಿನ್ ಕ್ಯಾಪ್ಟನ್ ಆಗಿದ್ರು. ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಹೇಳಲಿಕ್ಕೆ ಹೋದ್ರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ನನ್ನ ದೇವರಲ್ಲಿ ಪ್ರಾರ್ಥನೆ ಅಂದ್ರೆ ಈ ಅಕಾಡೆಮಿ ತುಂಬಾ ಮುಂದೆ ಹೋಗ್ಲಿ, ದೊಡ್ಡದಾಗ್ಲಿ, ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ಇಲ್ಲಿಂದ ರೆಡಿ ಆಗ್ಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಖಂಡಿತವಾಗ್ಲೂ ಸರ್, ತುಂಬಾ ಅಭಿಮಾನದ ಮಾತುಗಳು. ಈ ಪ್ರದೇಶದಲ್ಲಿ ಕ್ರಿಕೆಟ್ ಕೋಚಿಂಗ್ಗೆ ತಮ್ಮ ಸಲಹೆ ಸಹಕಾರ ಖಂಡಿತವಾಗ್ಲೂ ಬೇಕು. ಯಾಕೆಂದ್ರೆ ಇಂದಿನ ಮಕ್ಕಳು ಮುಂದಿನ ನಮ್ಮ ಭಾರತದ ಕ್ರಿಕೆಟ್ ತಂಡದ ಆಟಗಾರರಾಗಿ ಈ ಮೈದಾನದಿಂದ ನೋಡಲು ನಮ್ಗೆ ಸಹ ಸಂತೋಷವಾಗ್ತದೆ. ಅದಕ್ಕಾಗಿ ಶ್ರೀ ದಯಾನಂದ್ ಬಂಗೇರ್ರವರ ಆ ಒಂದು ಉಪಸ್ಥಿತಿ ಖಂಡಿತವಾಗ್ಲೂ ಈ ಒಂದು ಅಕಾಡೆಮಿಗೆ ಇರ್ಲಿ ಅಂತ ಹೇಳುತ್ತಾ ತಮ್ಮ ಶುಭ ಆಶೀರ್ವಾದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಕ್ರಿಕೆಟ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರಾಗಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮಂಗಳೂರು ವಲಯದ ಮ್ಯಾನೇಜಿಂಗ್ ಕಮಿಟಿಯ ಮೆಂಬರ್ ಆಗಿ, ಸಿಟಿ ಕ್ರಿಕೆಟರ್ಸ್ ನ ಕಾರ್ಯದರ್ಶಿಯಾಗಿ ಅವರ ಒಂದು ನೆಚ್ಚಿನ ಸಂಸ್ಥೆ ಇದೆ, ನಾನು ಅದನ್ನು ಹೇಳಲಿಕ್ಕೆ ಮರ್ತೋಯ್ತು, ಸಾನ್ನಿಧ್ಯ ರೆಸಿಡೆನ್ಸಿ, ಅದರ ಶಾಲೆ ಮತ್ತು ಟ್ರೈನಿಂಗ್ ಸೆಂಟರ್ ನ ಪ್ರಮುಖರಾಗಿ ಒಂದು ಪ್ರೀತಿಯಿಂದ ನಡೆಸುವಂತಹ ಸಂಸ್ಥೆ. ಆ ಸಂಸ್ಥೆಯವರಾಗಿರುವಂತಹ ಶ್ರೀ ಮಹಾಬಲ ಮಾರ್ಲ ನಮ್ಮೊಂದಿಗಿದ್ದಾರೆ. ತಮ್ಮ ಶುಭ ಸಂದೇಶದ ಮಾತುಗಳಾಗಿ ನಿಮಗೆ ಅನುವು ಮಾಡಿಕೊಡ್ತಾ ಇದ್ದಾರೆ ಸರ್. ಮೊದಲಿಗೆ ಇವತ್ತು ಉದ್ಘಾಟನೆಗೊಂಡಂತ ಈ ಸಂಸ್ಥೆಯ ಪ್ರಮುಖರಾಗಿರುವಂತಹ ನಿಖಿಲ್ ರವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಕ್ರಿಕೆಟ್ ಎಲ್ಲರೂ ಆಡ್ತಾ ಇರ್ತಾರೆ, ಆದರೆ ಆಡಿದ ನಂತರ ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ದೇಶ ಬೆಳಗಬೇಕು, ನಮ್ಮಲ್ಲೂ ಸಹ ಒಳ್ಳೆ ಕ್ರಿಕೆಟ್ ಆಟಗಾರರು ಹುಟ್ಟಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪರವಾಗಿ ಮತ್ತು ದಕ್ಷಿಣ ಕನ್ನಡ ಕ್ರಿಕೆಟ್ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆ, ವೈಯಕ್ತಿಕ ಮತ್ತು ನಮ್ಮ ಸಂಸ್ಥೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ವೇದಿಕೆಯಲ್ಲಿದ್ದಾರೆ ದಯಾನಂದ್ ಬಂಗೇರ್ ಅವರಂತ ಹೇಳಿದ್ರೆ ನಮ್ಮ ಜಿಲ್ಲೆ ಕಂಡಂತ ಅಪ್ರತಿಮ ಒಬ್ಬ ಕ್ರಿಕೆಟ್ ಆಟಗಾರ. ನಾನು ಆತ್ಮೀಯ ಮಿತ್ರರು, ಅದರ ಜೊತೆಯಲ್ಲಿ ಒಟ್ಟಿಗೆ ಆಡಿದವರು. ಅದರಿಂದ ಅವರ ಏಳಿಗೆಯನ್ನು ನೋಡಿ ಸಂತೋಷ ಪಡುವವರಲ್ಲಿ ನಾನು ಒಬ್ಬ. ಯಾಕೆಂತ ಹೇಳಿದ್ರೆ ಜೀವನದಲ್ಲಿ ಕ್ರಿಕೆಟ್ ಅಂತ ಹೇಳಿದ್ರೆ ಕ್ರಿಕೆಟ್ ಕೇವಲ ಆಟ ಅಂತಲ್ಲ, ನಿಜವಾಗಿ ಕ್ರಿಕೆಟ್ ಆಟಗಾರನ ಹತ್ರ ತಾಳ್ಮೆ ಮತ್ತು ಮಾನಸಿಕ ಮನೋಸ್ಥೈರ್ಯ ಯಾವಾಗಲೂ ಸದೃಢ ಆಗಿರ್ಬೇಕು. ಅದು ಆಗದಿದ್ರೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ 2 ಬಾಲ್ ನಾನು ಡಿಫೆನ್ಸ್ ಮಾಡಿ 3ನೇ ಬಾಲ್ಗೆ 4 ಹೊಡೆಯಲೇಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಆ ತಾಳ್ಮೆ ಬಹಳ ಮುಖ್ಯ. ಆದ್ರಿಂದ
ದಯಾನಂದ್ ಬಂಗೇರ್ರವರ ಹತ್ರ ನಾವು ಆ ದಿನದಲ್ಲಿ ನೋಡಿದ್ದು ಅದನ್ನೇ, ಪೇಷನ್ಸ್ ಫುಲ್ ಆಟ. ಆದರೆ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯದ ಒಂದು ದಿನ ಇತ್ತು. ಯಾಕಂತ ಹೇಳಿದ್ರೆ ಫೈನಲ್ ಪಂದ್ಯಾಟ ನೆಹರು ಮೈದಾನದಲ್ಲಿ ನಮ್ಮ ವಿಜಯ ನಮ್ಮ ಉಳ್ಳಾಲಕ್ಕೆ ಸಂಬಂಧಪಟ್ಟವರೇ, ವಿಜಯಕುಮಾರ್ ಸಿಂಡಿಕೇಟ್ ಬ್ಯಾಂಕಲ್ಲಿದ್ದರು. ದಯಾನಂದ್ ಬಂಗೇರ್ ಅವರು ಓಪನಿಂಗ್, ಇವರು 98 ರನ್ಔಟ್ ಆದದ್ದು. ಅದು ನನಗೆ ಈವಾಗಲೂ ಬಂಗೇರ್ ನೋಡಿದ ಕೂಡಲೇ ಆ ನೆನಪು ಬರ್ತದೆ. ಅನೇಕ ಸೆಂಚುರಿ ಅಂದರೆ ಒಳ್ಳೆಯ ಕ್ರಿಕೆಟ್ಗಾರರಾಗಿ ತೋರಿಸಿಕೊಟ್ಟಿದ್ದಾರೆ ಈ ಸಮಾಜಕ್ಕೆ. ಅದನ್ನು ಕಾರಣಾಂತರದಿಂದ ಅವರು ವಿದೇಶದಲ್ಲಿ ತುಂಬ ಆಡಬೇಕಿತ್ತು. ಕಾರಣಾಂತರದಿಂದ ಆಯಾ ದೇಶದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ, ಅವರಿಗೆ ಹೆಚ್ಚು ಒತ್ತು ಕೊಟ್ಟರು. ಆದ್ದರಿಂದ ಬಂಗೇರ್ ಅವರು ಹೆಚ್ಚು 4 ವರ್ಷ ಮಾತ್ರ ಆಡಲಿಕ್ಕೆ ಸಾಧ್ಯವಾಯಿತು. ಆನಂತರ ಮಂಗಳೂರು ದಕ್ಷಿಣ ಜಿಲ್ಲೆಗೆ ಬಂದು ಉಡುಪಿಯಲ್ಲಿ ಕೋಚಿಂಗ್ ಸೆಂಟರ್ ತೆಗೆದಿದ್ದಾರೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು ಒಬ್ಬ ಕ್ರಿಕೆಟಿಗರ ಹತ್ರ ಯಾವ ರೀತಿಯ ತಾಳ್ಮೆ ಮನೋಸ್ಥೈರ್ಯ ಬೇಕು ಅಂತ ಹೇಳಿ. ಕೇವಲ ಕ್ರಿಕೆಟ್ ಆಟಗಾರರು, ಒಳ್ಳೆಯ ಆಟಗಾರ ಯಾವಾಗಲೂ ಮಕ್ಕಳು ಒಳ್ಳೆಯ ಬುದ್ಧಿವಂತರೂ ಆಗಿರ್ತಾರೆ, ವಿದ್ಯೆಯಲ್ಲಿ ಸಹ ಪ್ರಮುಖರಾಗಿರ್ತಾರೆ. ನಾವು ವಿದ್ಯೆಯನ್ನು ಬಿಟ್ಟು ಕ್ರಿಕೆಟ್ ಆಡಿ ಅಂತ ಯಾರ ಮಕ್ಕಳಿಗೆ ಹೇಳುವುದಿಲ್ಲ. ಆದ್ದರಿಂದ ನಿಖಿಲ್ಗೆ ಒಂದು ನನ್ನದು ಕಿವಿ ಮಾತು ಏನಂತ ಹೇಳಿದರೆ, ಸಂಸ್ಥೆ ನಿಮ್ಮ ಕೋಚಿಂಗ್ ಸೆಂಟ್ರಿಗೆ ಬರುವವರಲ್ಲಿ ಒಂದು ಶಿಸ್ತು, ಸಂಯಮ ಮತ್ತು ಪಾರದರ್ಶಕತೆ ಮೂಲ ಆಡುವಂಥ ಅವಕಾಶ ಕಲ್ಪಿಸಿ. ಮತ್ತು ಯಾರೇ ಗ್ರೌಂಡಿಗೆ ಹೆತ್ತವರು ಮಕ್ಕಳನ್ನು ಬಿಟ್ಟ ಮೇಲೆ ಅವರಿಗೆ ಹೇಳಿ, ನೀವು ಬೇರೆ ಯಾವ ರೀತಿಯ ಕಮೆಂಟನ್ನು ಮಾಡಬಾರ್ದು. ನನಗೆ ಇಲ್ಲೆಲ್ಲ ಮಕ್ಕಳು ಸಮಾನರು, ಎಲ್ಲ ಮಕ್ಕಳಿಗೆ ಒಂದೇ ರೀತಿಯ ನಾನು ತರಬೇತಿ ಕೊಡ್ತೇನೆ. ಮತ್ತು ಯಾಕೆಂತ ಹೇಳಿದರೆ, ಕಾಂಪಿಟೇಟಿವ್ ಲೈಫಲ್ಲಿ ಈಗ ಮಕ್ಕಳಿಗಿಂತ ಹೆಚ್ಚು ತಂದೆ ತಾಯಿಯೇ ಮಾತಾಡು, ನನ್ನ ಮಗ ಒಳ್ಳೆ ಆಡಿದ್ದಾನೆ, ಅವ ಆಡಲಿಲ್ಲ, ಅವನಿಗೆ ಚಾನ್ಸ್ ಕೊಟ್ಟರು ಅಂತ. ಅದರಿಂದ ಅದನ್ನೆಲ್ಲ ನೀವು ಫಸ್ಟಿಗೆ ಅಂದರೆ ಅಕಾಡೆಮಿ ಸ್ಟಾರ್ಟ್ ಮಾಡುವಾಗಲೇ ಇಂಥ ರೂಲ್ಸ್ಗಳನ್ನು ನೀವು ಮಾನದಂಡ ಆಗಿ ರೂಪದಲ್ಲಿ ಮಾಡಿಕೊಳ್ಬೇಕು. ಇವತ್ತು ವೇದಿಕೆಯಲ್ಲಿ ತುಂಬ ಜನ ಗಣ್ಯರಿದ್ದಾರೆ. ಚೆನ್ನಕೇಶವ್ ಅವರು ಇದ್ದಾರೆ, ಕ್ರಿಕೆಟ್ನ ಬಗ್ಗೆ ಅಪಾರ ಅನುಭವ ಮತ್ತು ಈ ಪ್ರದೇಶದಲ್ಲಿ ಅವರು ಕ್ರಿಕೆಟ್ ತರಬೇತಿ ಕೊಟ್ಟಿದ್ದರು. ಈ ಪ್ರದೇಶ ಅಂದರೆ ಇಲ್ಲಿ ಅಲ್ಲ, ಇಂಫೋಸಿಸ್ ಪ್ರದೇಶದಲ್ಲಿ ಅವರ ಅನುಭವ ಇದೆ, ಅವರ ಮಾರ್ಗದರ್ಶನ ನಿಮಗಿದೆ. ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಯಾರಾದರೂ ನಿಮ್ಮ ಅಕಾಡೆಮಿ ನಡೆದ ಮೇಲೆ ಯಾರಾದರೂ ಬರಬೇಕು ಅಂತ ನಿಮಗೆ ಇಷ್ಟ ಇದ್ದರೆ, ಅಂದರೆ ಯಾರು ರಂಜಿ ಆಟಗಾರರು ಇರ್ಬೋದು, ರಾಷ್ಟ್ರೀಯ ಆಟಗಾರರು ಇರ್ಬೋದು, ಮಂಗಳೂರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತಾರೆ. ಅವರು ಬರುವಾಗ ನಿಮ್ಮ ಅಕಾಡೆಮಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಬೋದು. ನಮ್ಮ ಸಂಸ್ಥೆಯಿಂದ ಅದು ಸಾಧ್ಯ ಇದೆ. ಅದೇ ರೀತಿ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಇಷ್ಟವರೆಗೆ ನಾವು ಆಡಿ ಬೆಳೆಸಿದ ಕ್ರಿಕೆಟ್ನ ಬಗ್ಗೆ ಮತ್ತು JP ತುಮಿನಾಡಿದ್ದಾರೆ ಅವರದು, ನಾನು ಅವರ ಪಿಕ್ಚರ್ನ ಅಭಿಮಾನಿ. ಸೂಪ್ರಮ್ ಸೋ ಅದಕ್ಕೆ ನನ್ನ ಮನೆಯಲ್ಲಿ ಕೇಳ್ತಾರೆ, ಅತಿ ಹೆಚ್ಚ ಏಪಲತು ಒಂದು ಪರದಾಯಗಂದೆ. ಅದಕ್ಕಂತ ಹೇಳಿದ್ರೆ, ನಾವು ಸಿನಿಮಾ ಯಾವುದಕ್ಕೆ ನೋಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಮನಸ್ಸು ಸಂತೋಷ ಪಡಬೇಕು. ಸಂತೋಷ ಪಡಲಿಕ್ಕೆ ನೋಡು, ದುಃಖ ಮಾಡಲಿಕ್ಕೆ ಪಿಕ್ಚರ್ ನೋಡುದಾ? ಹಣ ಕೊಟ್ಟು ನಾವು ದುಃಖ ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ಅಂದರೆ ಆ ಪಿಕ್ಚರ್ ಅಷ್ಟು ಒಳ್ಳೆಯದಾಗಿದೆ. ನಮ್ಮ ತುಳುನಾಡಿನ ಹೆಸರನ್ನು, ಕನ್ನಡ ಯಾವುದೇ ಪಿಕ್ಚರ್ ಆಗಲಿ, ಆದರೆ ಇವರು ನಮ್ಮ ತುಳುನಾಡಿನವರು. ಆದ್ದರಿಂದ ಅವರಿಗೆ ಅಭಿನಂದನೆ. ಮತ್ತು ಮುಂದಿನ ದಿನದಲ್ಲಿ ಆ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಸರುಗೊಳಿಸಿ ಬೇರೆ ಬೇರೆ ವಿಧದ ನೀವು ಪಿಕ್ಚರ್ ತೆಗೆಯಬೇಕು ಅಂತೇಳ ನಮ್ಮದು ಭಾವನೆ. ಯಾಕೆಂತ ಹೇಳಿದರೆ ಡೈರೆಕ್ಷನ್ ಅಷ್ಟು ಬ್ಯೂಟಿಫುಲ್. ಮತ್ತು ಬೇರೆ ಕ್ರಿಕೆಟ್ ಆಡುವಾಗ ಮತ್ತು ಆಡಿಸುವಾಗ ಯಾವಾಗಲೂ ಇನ್ನೊಬ್ಬರನ್ನು ಹೀಯಾಳಿಸುವಂಥ ಮನೋಭಾವನೆಯನ್ನು ನಿಮ್ಮ ಸಂಸ್ಥೆಯಿಂದ ಬೆಳೆಸಬಾರ್ದು. ಯಾಕೆಂತ ಹೇಳಿದ್ರೆ ನೀವು ಎಣಿಸಬಹುದು. ಈಗ ದಯಾನಂದ್ ಬಂಗೇರ್ ಅವರು 1 ಗಂಟೆ ಲೇಟಾಗಿ ಅವರಿಗೆ ಬರ್ಬೋದಿತ್ತು, ಉಡುಪಿಯಿಂದ ಬರಬೇಕು. ಅವರು ನಿಮ್ಮ ಟೈಮಿಗೆ ಕರೆಕ್ಟಾಗಿ ಅವರು ಅಲ್ಲಿಂದ ಇಲ್ಲಿ ಮುಟ್ಟಿದ್ದಾರೆ. ನಾನು 5 ನಿಮಿಷ ಲೇಟ್, ಎಲ್ಲಿಂದ? ಮಂಗಳೂರಿಂದ ಬರಲಿಕ್ಕೆ. ಅವರು ಉಡುಪಿಯಿಂದ ಬಂದು ಮುಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಸಮಯ ಪ್ರಜ್ಞೆ. ಯಾಕೆಂತ ಹೇಳಿದರೆ ಎಷ್ಟೇ ಸಣ್ಣ ಕಾರ್ಯಕ್ರಮ ಆಗಿರ್ಬೋದು, ಕಾರ್ಯಕ್ರಮ ಸಣ್ಣದು ದೊಡ್ಡದಲ್ಲ, ದೇರ್ ಇಸ್ ಅ ಮೋಟಿವೇಶನ್. ನಿಮಗೆ ಯಾವಾಗಲೂ ಒಂದು 10 ಮಕ್ಕಳು ಅಥವಾ 20 ಮಕ್ಕಳು ನಿಮ್ಮಲ್ಲಿ ತರಬೇತಿ ಪಡುವವರಿದ್ದರೆ ಅವರಿಗೆ ಮೋಟಿವೇಶನ್ ಬೇರೆ ಬೇರೆ ವಿಧದಲ್ಲಿ ಅವರನ್ನು ಸರಿದಾರಿಗೆ ಕೊಂಡು ಹೋಗುವ, ಅಂದರೆ ಸರಿದಾರಿ ಅಂತ ಹೇಳಿದ್ರೆ ಕ್ರಿಕೆಟ್ ಆಟದ ಬಗ್ಗೆ ಹೆಚ್ಚುವರಿ ತಿಳುವಳಿಕೆ ಮಾಡುವಂಥ ವ್ಯವಸ್ಥೆ ಬಂದರೆ ನಮ್ಮ ಯಶೋಶನಲ್ಲಿ ನೀವು ಯಾವಾಗಲೂ ಮಾತಾಡಬಹುದು. ಅದೇ ರೀತಿ ಬಂಗೇರು, ಚೆನ್ನಕೇಶವರು ಅಂತವರಿದ್ದಾರೆ, ಅವರ ಮಾರ್ಗದರ್ಶನವನ್ನು ಪಡೆಕೊಳ್ಳಿ. ಈ ಸಂಸ್ಥೆ ಯಶಸ್ವಿ ಆಗಲಿ. ಒಳ್ಳೆಯ ರೀತಿಯಲ್ಲಿ ಕೋಚಿಂಗ್ ಕೊಡೋ ಮೂಲಕ ಉಳ್ಳಲ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ, ದೇರ್ಲಕಟ್ಟೆ ಉಳ್ಳಲ ಪರಿಸರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯ ವ್ಯವಸ್ಥೆ ಆಗಲಿ ಅಂತ ಹೇಳುವಂಥ ಭಗವಂತನಲ್ಲಿ ಪ್ರಾರ್ಥಿಸಿ ನಿಮಗೆಲ್ಲ ಇಂದಿನ ಅವಕಾಶ ಮಾಡಿಕೊಟ್ಟ ನಿಖಿಲ್ ರವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸಿ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ.
ಖಂಡಿತವಾಗ್ಲೂ ಮಹಾಬಲ ಮಾರ್ಲರವರು ಜನರ ಆ ಒಂದು ಮನಸ್ಸಿನಲ್ಲಿ ಇಷ್ಟು ಎತ್ತರಕ್ಕೆ ನಿಲ್ಲಲು ಕಾರಣವೇನೆಂದ್ರೆ ಅವರು ಬಹಳಷ್ಟು ಉತ್ತಮವಾಗಿ ಹೇಳಿದ್ರು. ಒಬ್ಬರ ಯಶಸ್ಸನ್ನು ಪ್ರೋತ್ಸಾಹಿಸುವ ಮುಖಾಂತರ ಅವರ ಯಶಸ್ಸಿಗೆ ಯಾವುದೇ ಮತ್ಸರ ಪಡದೆ ಅವರ ಯಶಸ್ಸನ್ನು ನನ್ನ ಯಶಸ್ಸು ಅಂತ ತಿಳಿದು ಮುನ್ನಡೆಯುವುದು ಅದು ಎಲ್ಲರಿಗೂ ಇರುವುದಿಲ್ಲ. ಅದರಲ್ಲಿ ಮಹಾಬಲ ಮಾರ್ಲರವರು ಮುಂದಾಗಿದ್ದಾರೆ. ಒಬ್ಬ ರಣಜಿ ಆಟಗಾರರಾಗಿರುವಂತಹ ದಯಾನಂದ್ ಬಂಗೇರ್ರವರ ಆ ಒಂದು ಕ್ರಿಕೆಟ್ ಪ್ರೇಮವನ್ನು ಅವರ ಒಟ್ಟಿಗೆ ಸಂತೋಷ ಪಟ್ಟು ಇಷ್ಟು ದೊಡ್ಡ ಒಂದು ವ್ಯಕ್ತಿಯಾಗಿ ನಿಲ್ಲಲಿಕ್ಕೆ ತಾವು ಕಾರಣರಾಗಿದ್ದೀರಿ. ತಮ್ಮ ಶುಭ ಸಂದೇಶದ ಮಾತುಗಳಿಗೆ ಅದೇ ರೀತಿ ಈ ಅಕಾಡೆಮಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ಯಾಚಿಸ್ತಾ ತಮಗೆ ಶುಭ ಸಂದೇಶದ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಬಂಧುಗಳೇ. ಅದೇ ರೀತಿ ಇನ್ನೊಬ್ಬರು ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ತುಳುನಾಡ ಮಾಣಿಕ್ಯ ಅಂತ ಹೇಳ್ಬೋದು. ತುಳುವನ್ನು ವಿಶ್ವದೆಲ್ಲೆಡೆ ಹರಡಿದಂತಹ ಒಬ್ಬರು ನಟ, ನಿರ್ಮಾಪಕರಾಗಿ, ರಂಗಭೂಮಿ ಕಲಾವಿದನಾಗಿ ಹಲವಾರು ಯಶಸ್ವಿ ಪಯಣವನ್ನು ಮಾಡಿದಂತವರು ಜೆಪಿ ಅಣ್ಣ. ದಯವಿಟ್ಟು ಜೆಪಿ ಅಣ್ಣ ತಮ್ಮ ಶುಭ ಸಂದೇಶದ ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾತರೆಗಳು ನಮಸ್ಕಾರ. ವೇದಿಕೆ ಉಪನಂಚಿದ ಮಾತಾ ಗಣ್ಯರಿಗೆ ಹಿರಿಯರಿಗೆ ತರತಗ್ಗ ಸ್ವಲ್ಪ ಸಂದ ಒಂದು ತುಳು ರಂಗಭೂಮಿ ಅಂಚನೆ ತುಳು ಸಿನಿಮಾದ ಮುಖಾಂತರ ಬತ್ತಿ ನೆರೆದವರ ಏನನ್ನ ಈ ಕಡೆದಿಂಚಿ ತುಳುನಾಡದ ಬಣ್ಣೆಗೋಸ್ಕರ ಅಂತ ತುಳುಟೆ ಬಾತಿರಂದಿಲ್ಲ ಇನ್ನೇನು ಮೂಲು ಒಂದು ಅತಿಥಿ ಅದು ಬೈದಿನತ್ತ ಸರ್. ഞാനൊരു ಫ್ಯಾಮಿಲಿ ಮೆಂಬರ್ ಅದು ಬೈದಿನಿ. ಎಂಗಳ ಭಾರಿ ಆಸೆ ಇಲ್ಲದಿಂಚಿ ಕ್ರಿಕೆಟರ್ ಅವಡು ಅವ ಮಸ್ತ್ ಆಸೆ ಇತ್ತಲ್ಲ ಬಕ ಒಂಜಿ ಆಪೆ ಬಂದಲ ಎಂಕ ನಂಬಿಕೆ ಇತ್ತಂಡು ಅಂಚ ನೆಹರು ಮೈದಾನ ಕೋಚಿಂಗ್ ನಡ್ಕೊಂಡು ಉಪ್ಪನಾಗ ಅವಳು ಬರಿಟು ತೊಂದ್ಯಾನು ತೋಂದಿತ್ತ ಐದು ಬಕ್ಕ ಆ ಸ್ಟಿಚ್ ಬಾಲ್ ಉಂಡದ ಅವ್ರ ಇಂಕ ತಿಕ್ಕೋಡು ಪಂದ್ಯಾನೇತೋ ಆ ಸೈಡ್ ಕೊಡಂಜಿ ನೆಹರು ಮೈದಾನ ಕೊಡಂಜಿ ಸೈಡ್ ತೀರ್ಥ ಕಾತ ಬೌಂಡ್ರಿ ಬಂದಾಗ ಬಾಲ್ ತೀರ್ಥ போந்திತ್ತಂಡು ಅವರ ತಿಕ್ಕನೆ ಬಾಲ್ ಬ್ಯಾಗಡ್ ಪಡೊಂದು ಸೀಟ್ ಇಲ್ಲಗ ಪೋಪುಂಡು ಪನ್ಪುನ ಐಡ್ ಹಿಡಿತ್ತೆ ಪಂಡ ಆ ಬಾಲ್ ತಿಕ್ಕೊಂದಿಜ್ಜಾನ ಎಂಕ್ಲೆಗ್ ಮಸ್ತ್ ಆಸೆ ಮಲ್ತೊಂದಿತ್ತೆ ಕ್ರಿಕೆಟರ್ ಆವಡೊಂದು ಸರ್ ಪಲ್ನಕನಿ ಏತೋ ಜನ ಗೊಬ್ಬುನಲ್ಲ ಅಲ್ಪ ಬೋಡಿತೀನಿ 14 ಜನ ಅಂಜದು ಐದು ಬಕ್ಕದ ಐತ ಆಸೆ ಬುಡ್ದು ದಯಪಂಡ ಎಂಚ ಕ್ರಿಕೆಟ್ಗೆ ಪೋಡು ಪನ್ಪುನೊಂಜಿ ಐಡಿಯಾ ನಿಜ್ಜಾಂಡು ತುಮ್ಮಿನರಡ್ದು ಕುಡ್ಲಗೆ ಪಾಂಡ ಬತ್ತನ ಮಾತ್ರ ಅಲ್ಪ ನೇರು ಮೈದಾನ ಕೋಚಿಂಗ್ ಆಪ నేను ತಗೊಂಡಿದ್ದೀನಿ ಮ್ಯಾಚ್ ತಗೊಂಡಿದ್ದೀನಿ ಬೊಕ ಊರುಡು ಪೂರ ಕಾಲಿಂಚ ಗ್ರೌಂಡ್ ಗೊಬ್ಬುದೇ ವಿಷಯ ಗೊತ್ತಂದ ಬೇತ ವಿಷಯನೇ ಗೊತ್ತಿಜ್ಜಿ ಎಂಗಲ್ ಸಿನಿಮಾ ಮನ್ಪುನಗಲ ಅಂಚನೆ ಸಿನಿಮಾದಕ್ಲೆಗ್ ಓಲ್ ಸಿನಿಮಾ ಆವೊಂದುಂಡು ಪನ್ಪುನ ಗೊತ್ತಾಪುಜಿ ಮಸ್ತ್ ಜನಗ ಸಿನಿಮಾ ಬಂದಾಗ ಅಪ್ಪ ಯಾಲ್ನ ಆಕ್ಟ್ ಮನ್ಪೊಡು ಮಾರಿ ಎಂಕಲೊಂಜಿ ಅವಕಾಶ ತಿಕ್ಕೊಡು ಬಂದು ಅವೇ ಒಂದ್ ಸಿನಿಮಾದ ಆಡಿಷನ್ ಮನ್ಪುನಾಗ ಯಾಂದಾದ ಮನ್ಪ ಬಂದಾಗ ಯಾನು ಊರದ ಉಲಾಯ್ಡ್ ಪೋದು ಆಡಿಷನ್ ಮನ್ಪು ದಯಪಂಡ ಅಲ್ಪ ಒಪ್ಪುನಂಚಿನ ಪ್ರತಿಭೆಲೆಗ್ ಒಂಜಿ ಸಾಧ್ಯ ಅವಡು ಅಕ್ಲೆ ಸಿನಿಮಾಗೆ ಎಂಚ ಬರ್ಪುನ ಬಂದು ಗೊತ್ತಿಜ್ಜಿ ಅಕ್ಲೆಗೊಂದು ಸಾಧ್ಯ ಅವಡು ಪನ್ಪುನ ಉದ್ದೇಶ ಅಂಚನೆ ಕ್ರಿಕೆಟ್ ಪ್ಲೇಯರ್ ಅವಡು ಮನ್ಪುನ ಮಸ್ತ್ ಆಸೆ ಎತ್ತಿನ ಅಕ್ಲೆಗ್ಲ ಒಂಜಾತ ದೂರ ಅಡಿತ ಕುಡ್ಲಗ್ ಜನ ದೂರ ಪೋದು ಈ ಕೋಚಿಂಗ್ ಸೆಂಟರ್ಗೆ ಪುರ ಸೇರೋಡು ಪನ್ಪುನ ಒಂಜಿ ವಿಷಯ ಪುನಗ ನಿಖಿಲ್ ನಮ್ಮ ಊರದ ಪ್ರತಿಭೆಲು ಬತ್ತದು ಒಂಜಿ ಕ್ರಿಕೆಟ್ ಜಗತ್ತಿಗೆ ಎಂಟ್ರಿ ಆವಡು ಪನ್ಪುನ ಒಂಜಿ ಆಸೆಂದಿ ಒಂದು ಈ ಒಂಜಿ ಉದ್ದೇಶ ಎಡ್ಡ ಉದ್ದೇಶ ಇರ್ಜಾಯ್ದಾರು ಅಂಚದು ಏಪಲ ನಮ್ಮ ಓಡಿಗೆ ರೀಚ್ ಆಪ ಪನ್ಪುನ ಹಿಡ್ದ ಮುಖ್ಯದಾದ ಪನಾಮ ಎಂಚ ಶುರು ಮಲ್ತ ಪನ್ಪುನ ಒಂಜಿ ಎಡ್ಡ ಉದ್ದೇಶ ಶುರು ಮಲ್ತಿತ್ತಂಡ ನೆತ್ತ ರಿಸಲ್ಟ್ ಎಡ್ಡೆನೆ ಆದುಕೊಂಡು ಮಾತ್ರೆಗ್ಲ ಎಡ್ಡೆ ಆವಡು ಮೂಲ ಬತ್ತದು ಏರ್ ಮಾತ ಕ್ರಿಕೆಟ್ ಹಿಡಿದು ಕೋಚಿಂಗ್ ಪಡೆಪೇರ ಒಂಜಿ ದಿನ ಈ ಗ್ರೌಂಡ್ ಬಾರಿ ಮಲ್ಲ ಫಂಕ್ಷನ್ ಆದ್ ಐಟ್ ಆ ಪ್ಲೇಯರ್ ಬತ್ ಉಂತುಡು ಏನ್ ಇಂಟರ್ನ್ಯಾಷನಲ್ ಮ್ಯಾಚ್ ಗೊಬ್ಬಿರ ಕಾರಣ ನಿಖಿಲ್ ಪನ್ಪುನ ಒಂಜಿ ಪಾತೆರ ಈ ಗ್ರೌಂಡ್ ಹಿಡ್ದೆ ಬರಡು ಅಂಚಿದೊಂಜಿ ಗಳಿಗೆ ಎಂಕ್ಲೆಗ್ಲ ತೂಪುನ ಒಂಜಿ ತಿಕ್ಕಡು ಪನ್ಪುನ ಈ ಮೂಲಕ ಏನಿರೆಗ ಆರೈಸೋದಿಲ್ಲ ದೇವರನ ಆಶೀರ್ವಾದಡು ಮಾತಲ ಎಡ್ಡೆ ಆವಡು ಆಲ್ ದಿ ಬೆಸ್ಟ್ ನಿಖಿಲ್. ಬರೀ ಪುರ್ಲದ ಪಾತ್ರ ಜೀಬಣ್ಣ ಇದು ಆ ಟೈಮ್ ಕ್ರಿಕೆಟ್ ಮಿನಿ ಪೋತಂದ ಈ ಬಾರಿ ಪುರ್ಲದ ತುಳು ಪಿಕ್ಚರೇ ನಮಕ್ ತಿಕ್ಕದು ಅಂದ್ ಖಂಡಿತವಾದ್ಲ ಬಂದಾಗ ಕಲಾಮಾತ ಶಾರದಿನ ಆಶೀರ್ವಾದ ಖಂಡಿತವಾದ್ಲ ಇರೇಗಿ ಯಾಪಗ್ಲ ಉಂಡು ನನ್ನ ದುಂಬುಗ್ಲ ಅಪ್ಪನ ಆಶೀರ್ವಾದ ಉಪ್ಪಡು ನಾತ್ ಇರೆ ರಂಗಭೂಮಿ ಈ ರೀತಿ ಪಿಕ್ಚರ್ ನಾತ್ ಪುದಾರ್ನ ಕಂದದು ಈ ಬಂಜಿ ನಮಕ್ಲ ಪನೊಲಿ ಎಂಗ್ಲ ಅಕಾಡೆಮಿನ ಉದ್ಘಾಟನೆ ಮಂತಾರೆ ಜೆಪಿ ಬೈದೇರಿಗೆ ಅಂತ ಪನ್ಪುನ ಪಾತ್ರ ನಮಕ್ಲ ಒಂಜಿ ಪೆರ್ಮೆ ಬರ್ಪುಣ ಪನ್ಪುನ ಪಾತ್ರ ದೊಡ್ಡದು ನಾ ಶುಭ ಪಾತ್ರೆಗೆ ಸುಲ್ಮೆ ನಡೆಸಂತ ಬಂದದ್ದು ಬಂದಲೆ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಒಂದು ವ್ಯಕ್ತಿ ಒಳ್ಳೆಯ ನಾನು ಎಕಡೆ ಬಂತೆ ಮೂರ್ತಿ ಸಣ್ಣದಾದ್ರೂ ಕೀರ್ತಿ ದೊಡ್ಡದೊಂದು ಬಂದಾಗ
ನಿಖಿಲಣ್ಣಗ್ ಒಂಜಿ ಗುರು ಸಮಾನರಾದ ಈ ಒಂಜಿ ಅಕಾಡೆಮಿನ ಮನ್ಪೆರೆ ಅರ್ನ ಬೆರಿಕ್ ಬೆರಿಸದ ಪುಗೆಲ್ಗೆ ಪುಗೆಲನ್ನು ಕೊಡ್ತು ಈ ಕಾರ್ಯಕ್ರಮಡು ಎತ್ತದು ಈ ಕಾರ್ಯಕ್ರಮನು ಇನಿ ಈ ಕ್ರಿಕೆಟ್ ಅಕಾಡೆಮಿನ ಸ್ಟಾರ್ಟ್ ಮಾಡ್ಕೊಡೋಣ ಒಂಜಿ ಪೆರ್ಮೆ ಏರ್ ಬಂದಾಗ ನಮ್ಮ ಚೆನ್ನಕೇಶವಣ್ಣೇರ್ ದಯಮಲ್ದಲ್ಲಿ ಏರ್ನ ಈ ಒಂಜಿ ಕಾರ್ಯಕ್ರಮಗೂ ಶುಭ ಆಶೀರ್ವಾದ ಸರ್ ರೆಡ್ ಪಾತ್ರೆ ಏನ ಬಾಯ್ದ ಬತ್ತನ ಒಂಜಿ ಪುರ್ಲು ದಯ ಬಂದಾಗ ಸರ್ ಒಂಜಿ ರೆಡ್ ಪಾತ್ರೆ ಶುಭ ಪಾತ್ರೆನ ಪಾತ್ರೆ ಬಂದಿಡ ಬಿನಾನ್ ಮತ್ತದನ್ನ ಕನ್ನಡದಲ್ಲೇ ಮಾತಾಡ್ತೇನೆ. ಸಭೆಯಲ್ಲಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಗಣ್ಯರಿಗೆ ವಂದಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ವಂದಿಸುತ್ತಾ, ಈಗ ನಾವು ಹೇಳಬೇಕಾದಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಬಂಗೇರ್ ಸರ್ ಸಿಗ್ತಾರೆ ಇಲ್ಲೋ ಅಂತ ಹೇಳಿದ್ರೆ ನನಗೆ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ನಮ್ಮ ಮಾರ್ಲ ಸರನ್ನು ಹೇಗಾದರೂ ಇವ್ರು ಅಪ್ರೋಚ್ ಮಾಡ್ತಾರೆ, ಬಟ್ ಸರ್ ಸಿಗ್ತಾರಾ ಇಲ್ವಾ ಅಂತ ಹೇಳೋದು ನನಗೆ ದೊಡ್ಡ ಸಮಸ್ಯೆ ಆಗಿ ಅವ್ರು ಬರಲೇಬೇಕಿತ್ತು ಅಂತ ಹೇಳೋದಕ್ಕೆ ನಾನು ನಿಖಿಲ್ ಸರಿಗೆ ಸಹ ಹೇಳಿದ್ದೆ. ಅವ್ರು ಬಂದ್ರೇನೆ ಇದಕ್ಕೆ ಒಂದು ಘನತೆ ಗೌರವ ಇರ್ತದೆ ವೇದಿಕೆಗೆ ಅಂತೇಳಿ. ಹಾಗಾಗಿಂದಾಗಿ ಕ್ರಿಕೆಟ್ ಬಗ್ಗೆ ಏನಿದೆ ನನ್ನಕ್ಕಿಂತ 100 ಪಟ್ಟಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳಾಗಿಂದಾಗಿ ನಾವು ಅದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಇಲ್ಲಿ ಬರುವಂಥ ಪ್ರತಿ ಮಕ್ಕಳಿಗೂ ನಾನು ಬೇಸಿಕಲಿ ಯಾವ ಸಿಸ್ಟಮ್ ಅಲ್ಲಿ ಇರಬೇಕು ಅಂತ ಹೇಳಿ ನಿಖಿಲ್ ಸರಿಗೆ ಅಡ್ವೈಸ್ ಮಾಡಿದ್ದೀನಿ ಆಲ್ರೆಡಿ. ಅವರು ಇಲ್ಲೇನು ಮಕ್ಕಳು ಪ್ರಾರಂಭ ಆಗ್ತಾವ ಆ ಹೊತ್ತಿಗೆ ಖಂಡಿತವಾಗಿ ನಾನು ಒಂದ್ಗಳಿಗೆ ಬಂದೇ ಬರ್ತೇನೆ. ಮಾರ್ಲ ಸರ್ ಹೇಳಿದಾಗೆ ಕ್ರಿಕೆಟರ್ ಎಲ್ಲರೂ ಆಗ್ತಾರ ಬಿಡ್ತಾರ ಸೆಕೆಂಡ್ರಿ, ಆದರೆ ಈ ಕ್ರಿಕೆಟ್ ತರಬೇತಿಯಲ್ಲಿ ಸಮೇತ ಒಂದು ಸೊಸೈಟಿಯಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕಾದಂಥದ್ದು ಎಲ್ಲ ಮನುಷ್ಯರಿಗೂ ಬಹಳಷ್ಟು ಅಗತ್ಯವಾದದ್ದು. ಅದರಲ್ಲಿ ಈಗೇನು ನಿಖಿಲ್ ಸರ್ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅವರಿಂದನೂ ಸಾಧ್ಯತೆ ಇದೆ. ಒಂದು ಮಗು ಒಳ್ಳೆ ರೀತಿಯಲ್ಲಿ ಅವರ ಕ್ರಿಕೆಟ್ ನೊಟ್ಟಿಗೆ ಎಲ್ಲವನ್ನು, ಈಗ ನನ್ನಲ್ಲಿ ಕೋಚಿಂಗ್ ಬಂದ ಪ್ರತಿ ಮಕ್ಕಳಿಗೆ ನಾನು ಹೇಳ್ತೇನೆ, ಎಜುಕೇಶನ್ ಮತ್ತೆ ಕ್ರಿಕೆಟ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಾದ್ರೆ ಮಾತ್ರ ಸೇರ್ಕೊಳ್ಳಿ ಅಕಾಡೆಮಿಗೆ, ಇಲ್ಲಂತಂದ್ರೆ ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಕ್ರಿಕೆಟಿನಿಂದಾಗಿ ಜೀವನ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಅವರು ಟಿವಿಯಲ್ಲಿ ಬರಬೇಕು, ಇಲ್ಲಂತೇಳಿ ಆದ್ರೆ ಕ್ರಿಕೆಟರ್ ಆಗಿ ಏನಾದ್ರೂ ಅಚೀವ್ ಮಾಡಬೇಕು, ಆ ಹೊತ್ತಲ್ಲಿ ಮಾತ್ರ ಸಾಧ್ಯತೆ ಇದೆ. ಆದ್ರೆ ಎಜುಕೇಶನ್ ಹಾಗೆಲ್ಲ ನಮ್ಮ ಕೈಯ 5 ಬೆರಳಿದ್ದಾಗೆ. ಇವತ್ತು ಎಜುಕೇಶನ್ ಮಾಡಿದವರು ಡಿಫೆನ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕ್ರಿಕೆಟ್ ಅಂತ ಹೇಳಿದ್ರೆ ಕ್ರಿಕೆಟ್ ಅಲ್ಲೇ ಇದ್ದು ಆಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ತುಂಬಾ ಇದೆ. ಸೊ ಹಾಗಾಗಿಂದಾಗಿ ಕ್ರಿಕೆಟ್ ಮತ್ತೆ ಇದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಕೆಲವು ಸ್ಯಾಕ್ರಿಫೈಸ್ ಮಾಡಬೇಕು. ನನ್ನ ಮಕ್ಕಳಿಗೆ ಹೇಳ್ತಿದ್ದೇನೆ, ಫಾರ್ ಎಕ್ಸಾಂಪಲ್ ನೀವು ಏನು ರಾತ್ರಿ ಲೇಟ್ ಮಲಗ್ತಿದ್ರಿ, ಯಾಕೆ ಲೇಟ್ ಮಲಗ್ತಿದ್ದೀರಿ ಅಂತ ಹೇಳೋದು ನಿಮಗೆ ಗೊತ್ತಬೇಕು. ಮೊಬೈಲ್ ನೋಡ್ತೀರಿ ಅಥವಾ ಟಿವಿ ನೋಡ್ತೀರಿ, ಅದನ್ನು ಸ್ವಲ್ಪ ಬದಿಗಿಟ್ಟುಬೇಡಿ, ಬೇಗ ಮಲಗಿ. ಮಾರ್ನಿಂಗ್ ಬೇಗ ಹೇಳಿ, 1 hour 1.5 hour ನಿಮ್ದು ಏನು ಹೋಮ್ವರ್ಕ್ ಇದೆ ಅದು ಮಾಡಿ. ನೆಕ್ಸ್ಟ್, ತಂದೆ ತಾಯಿ ನಿಮ್ಮನ್ನೇ ಬೀಸುವಾಗೆ ಆಗ್ಬಾರ್ದು ಮಕ್ಕಳಿಗೆ. ಲಕ್ ಪ್ರಾಕ್ಟೀಸ್ ಗ್ರೌಂಡ್ ಅಂತೇಳಿ ಅದು ಒಂದು ದಿವಸ ಮಾಡಿದ್ರೆ ಸಹ ಅಂತ ಮಗುವನ್ನು ಕರ್ಕೊಂಡು ಬರಬೇಡಿ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಅದು ಒಂದು ಉಪಾಯ ಇಲ್ಲದಕ್ಕೆ ಕಳಿಸಿದಾಗೆ ಆಗ್ತದೆ. ಸೊ ನೀವು ಎದ್ದು ಹೇಳಬೇಕು, ಅಪ್ಪ ನಾನು ಹೋಮ್ವರ್ಕ್ ಅದೆಲ್ಲ ಮಾಡಿದ್ದೇನೆ, ನಂದೇನು ಬೆಳಿಗ್ಗೆ ಕೆಲಸ ಕಾರ್ಯಗಳಿದ್ದಾವೆ ಅದೆಲ್ಲ ಆಗಿದೆ, ನನಗೆ ಕೋಚಿಂಗಿಗೆ ಡ್ರಾಪ್ ಮಾಡಿ, ಅದು ಮಾತ್ರ ಪ್ರಯೋಜನಕ್ಕೆ ಬರ್ತದೆ ಅಂತೇಳಿ. ಹಾಗಾಗಿಂದಾಗಿ ಕ್ರಿಕೆಟಿನ ಹೇಗಿರ್ಬೇಕು, ಏನೇನು ಇರಬೇಕು ಅಂತ ಹೇಳೋದ್ರ ಬಗ್ಗೆ ಎಲ್ಲ ನಮ್ಮ ಬಂಗೇರ್ ಸರ್ ಆಗಿರ್ಬೋದು, ಮಾಲೋ ಸರ್ ಬೇಕಾದಷ್ಟು ಹೇಳಿದ್ದಾರೆ. ನಾವು ಈ ಸ್ಟೇಜಲ್ಲಿ ನಿಂತು ಮಾತಾಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ, ಆದ್ರೂ ಸಹ ಅವ್ರೇನು ಹೇಳಿದ್ದಾರೆ ಅಂತೇಳಿ ನಾನು ಮಾತಾಡ್ತಿದ್ದೇನೆ ಅಷ್ಟೇ. ನಿಖಿಲ್ ಸರಿಗೆ ನಾನೊಂದು ಅವರಿಗೆ ಒಂದು ಇವತ್ತು ಭರವಸೆಯಾಗಿ ಹೇಳ್ತಿದ್ದೀನಿ ಏನಂತ ಹೇಳಿದ್ರೆ, ಸರ್ ನೀವು ಏನೇ ಮಾಡೋದಿದ್ರು ನನ್ನಿಂದ ಏನ್ ಸಾಧ್ಯತೆ ಇದೆ ಅದು ಖಂಡಿತವಾಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ನನ್ನಿಂದ ಏನ್ ಸಾಧ್ಯತೆ ಆಗ್ತಾ ಇಲ್ಲ ಅಥವಾ ನನ್ಗೆ ಏನ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಖಂಡಿತವಾಗಿ ಇವರಿಬ್ಬರಿಗೆ ಕಿರಿಕಿರಿ ಮಾಡೇ ಮಾಡ್ತೇನೆ. ಸರ್ ಅರ್ಜೆಂಟ್ ಅವರು ಪಾತ್ರೆರಡು ಸರ್ ಅಂತೇಳಿ ಅದು ಖಂಡಿತವಾಗಿ ಹೇಳ್ತೇನೆ, ಖಂಡಿತವಾಗಿ ಮಾಡ್ತೇನೆ ಅಂತ ಧೈರ್ಯ ಇದೆ. ಯಾಕಂದ್ರೆ ಬಂಗೇರ್ ಸರ್ ಈಗಾಗಲೇ ಹೇಳಿದ್ದಾರೆ, ನೀವು ಯಾವಾಗ ಕರೆದ್ರೆ ಸಹ ಬರ್ತೇನೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ವಿಚಾರ. ಸರ್ ತುಂಬಾ ಬಿಸಿ ಇರ್ತಾರೆ, ಆದ್ರೂ ಬರ್ಬೋದು, ಯಾಕಂತ ಹೇಳಿದ್ರೆ ಅವರೇ ಇನಾಗ್ರೇಷನ್ ಮಾಡಿದ್ದಾರೆ, ಬರ್ಲೇಬೇಕಾಗ್ತದೆ. ಹಾಗಾಗಿ ಖಂಡಿತವಾಗಿ ಇಲ್ಲಿ ಸ್ಟೇಜಲ್ಲಿ ಇರುವಂಥವ್ರಿಗೆ, ವೇದಿಕೆಯಲ್ಲಿ ಇರುವಂಥವ್ರಾಗಲಿ, ಎದುರು ಇರುವಂಥವರಾಗಲಿ, ಇವರಿಗೆಲ್ಲರಿಗೂ ನಾನು ವಂದಿಸುತ್ತಾ ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಖಿಲ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ಪ್ರಕಾರ ನಾನು ಮುಡಿಪಲ್ಲಿ
ಕೋಚಿಂಗ್ ಕೊಡ್ತಿರ್ಬೇಕಾದ್ರೆ ನಮ್ಮ ಸರ್ ಒಬ್ಬರು ಇದ್ದಾರೆ, ಇಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ಮೆಡ್ ಪ್ಲಸ್ ಅಂತೇಳಿ ಮೆಡಿಕಲ್ ಇದೆ ಅವ್ರದ್ದು. ಸೊ ಅವರು ಮಿಸಸ್ ಜಾಬಲ್ಲಿ ಇದ್ದಾರೆ. ಇವರು ಇನ್ನೇನು 1-2 ತಿಂಗಳಲ್ಲಿ ಎಬ್ರಾಡಿಗೆ ಹೋಗ್ತಾ ಇದ್ದಾರೆ, ಆಸ್ಟ್ರೇಲಿಯಾಕ್ಕೆ. ಆದರೂ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸರ್ ನೀವು ಹೇಳಿದ್ರೆ ನಾನು ನನ್ನ ಮಗುವನ್ನು ಇಲ್ಲಿಗೆ ಸೇರಿಸ್ತಿ ಹೋಗ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಬರ್ಲಿಕ್ಕೆ ಹೇಳಿದ್ದೆ, ಬಂದಿದ್ದೀರಿ, ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಹಾಗಾಗಿಂದಾಗಿ ನಮ್ಮ ನಿಖಿಲ್ ಸರ್ ಏನೇ ಮಾಡೋದಿರ್ಲಿ, ನೀವು ಏನು ನಮ್ಮ JP ಸರ್ ಹೇಳಿದಾಗೆ ಒಳ್ಳೇದು ಅಂತ ಎನ್ಸ್ಕೊಂಡು ಮಾಡಿದಿದ್ರೆ ಖಂಡಿತವಾಗಿ ಅದು ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಾನು 2 ಮಾತುಗಳಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರಿಗೆ ಒಂದು ಬೆನ್ನೆಲು ಬಂದ ಒಬ್ರು ಬೇಕಿತ್ತು. ಚೆನ್ನಕೇಶ್ವರ ಸರ್ ಬಹಳಷ್ಟು ಉತ್ತಮವಾಗಿ ಬಂದಿದ್ರು. ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತದೆ ಯಾವುದೇ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಅದನ್ನು ಎದುರಿಸಿ ಅದನ್ನು ಈ ಒಂದು ಅಕಾಡೆಮಿ ಓಪನ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಚೆನ್ನಕೇಶ್ವರ ಸರ್ ನಿಖಿಲ್ ಒಟ್ಟಿಗೆ ಇದ್ದು ಒಂದು ಈ ಅಕಾಡೆಮಿಯನ್ನು ಪ್ರಾರಂಭಿಸಿದ್ರಿ. ಖಂಡಿತವಾಗ್ಲೂ ತಮ್ಮ ಸಹಕಾರ ಸಹಾಯ ಮುಂದಿನ ದಿನಗಳಿಗೆ ಬೇಕಂತ ಹೇಳುತ್ತಾ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಿಖಿಲ್ ಸರ್ ಅವರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ತುಳು ರಂಗಭೂಮಿಯ ಕಲಾವಿದರಾಗಿರುವಂತಹ JP ತುಮ್ಮಿನಾಡ್ ಇವರಿಗೂ ಗೌರವದ ಟಿ ಶರ್ಟ್, ಅದೇ ರೀತಿ ಈ ಅಕಾಡೆಮಿಯ ಟಿ ಶರ್ಟ್, ಅದೇ ರೀತಿ ಫಲಪುಷ್ಪದ ಕಾಣಿಕೆಯನ್ನು ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕೋಚಿಂಗ್ ಸೆಂಟರ್ಗೆ ಸಂಪೂರ್ಣವಾಗಿ ಸಹಕಾರ ನೀಡಿದಂತಹ ಶ್ರೀ ಮಹಾಬಲ ಮಾರ್ಲ ಇವರಿಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೂ ಗೌರವದ ಟಿ ಶರ್ಟ್, ಅದೇ ರೀತಿ ಫಲಪುಷ್ಪದ ಕಾಣಿಕೆ ಮುಖಾಂತರ ಗೌರವದ ಸ್ಮರಣಿಕೆಯನ್ನು ನೀಡುವ ಮುಖಾಂತರ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಲು ಸಂಪೂರ್ಣವಾದ ಸಹಕಾರವನ್ನು ನೀಡುವಂತಹ ಶ್ರೀ ಕೆ ಚೆನ್ನಕೇಶವ ಇವರಿಗೂ ಸಹ ಗೌರವದ ಟಿ ಶರ್ಟ್, ಅದೇ ರೀತಿ ಫಲಪುಷ್ಪ ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವವನ್ನು ನೀಡಬೇಕಾಗಿ ಶ್ರೀ ನಿಖಿಲ್ ರವರಲ್ಲಿ ನಾನು ಅದೇ ರೀತಿ ಇವತ್ತಿನ ವೇದಿಕೆಯಲ್ಲಿರುವಂತಹ ನಮ್ಮ ಅಧ್ಯಕ್ಷರಾದಂತಹ ಸುದೀಪ್ ಅವರಿಗೂ ಗೌರವದ ಸ್ಮರಣಿಕೆ ನೀಡುವ ಮುಖಾಂತರ ಗೌರವಿಸಬೇಕೆಂದು ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮನೆಯ ಗೌರವಯುತರಿಗೆ ಮನೆಯ ಹಿರಿಯರಂತ ಹೇಳ್ಬೋದು, ಎಲ್ರಿಗೂ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಗೌರವದ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.